ಮಂಡಿ ನೋವಿನಿಂದ ಬಳಲುತ್ತಿದ್ದ ಅಂತಾರಾಷ್ಟ್ರೀಯ ರಗ್ಬಿ ಅಮೆರಿಕನ್ ಫುಟ್ಬಾಲ್ ಕ್ರೀಡಾಪಟುವಿಗೆ ವೈದ್ಯರೂ ಆದ ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ತಮ್ಮ ಸಹೋದ್ಯೋಗಿ ವೈದ್ಯರೊಂದಿಗೆ ಸೇರಿ ಮಂಡಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಕ್ರೀಡಾಪಟುವಿಗೆ ನೆರವು ನೀಡಿದ್ದಾರೆ. ಆರ್ಥಿಕ ಹೊರೆಯನ್ನು ತಪ್ಪಿಸಿದ್ದಾರೆ. ವೈದ್ಯ ವೃತ್ತಿಯಿಂದ ರಾಜಕಾರಣಕ್ಕೆ ಬಂದಿರುವ ಶಾಸಕ ಎಚ್.ಡಿ. ರಂಗನಾಥ್ ವೃತ್ತಿ ಪ್ರಾಮುಖ್ಯತೆಯನ್ನು ಮರೆಯದೆ ಅಮೆರಿಕನ್ ಫುಟ್ಬಾಲ್ ಕ್ರೀಡಾಪಟುವಿಗೆ ಮಂಡಿ ಆಪರೇಷನ್ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮೂಲತಃ ಕುಣಿಗಲ್ ತಾಲೂಕಿನ ಹುತ್ತಿದುರ್ಗ ಯಲಿಯೂರು ಗ್ರಾಮದ ಹಾಲಿ ಬೆಂಗಳೂರಿನ ಟೆಂಪೋ ಚಾಲಕ ರಂಗಸ್ವಾಮಿ ಇವರ ಪುತ್ರಿ ಆರ್ ಭವ್ಯ ರಗ್ಬಿ ಕ್ರೀಡಾಪಟು ಆಗಿದ್ದಾರೆ. ಕಳೆದ 6 ತಿಂಗಳ ಹಿಂದೆ ಅಭ್ಯಾಸದ ವೇಳೆ ಬಿದ್ದು ಬಲಭಾಗದ ಮಂಡಿ ನೋವು ಮಾಡಿಕೊಂಡಿದ್ರು. ಈಗ ಮಂಡಿ ನೋವು ತೀವ್ರಗೊಂಡು ನೋವಿನಿಂದ ಬಳಲ್ತಾ ಇದ್ರು. ಭವ್ಯ ಅವರಿಗೆ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಶನಿವಾರ ಶಾಸಕ ಡಾಕ್ಟರ್ ಎಚ್. ರಂಗನಾಥ್, ಡಾಕ್ಟರ್ ಸಚಿನ್ ಗೌಡ, ಡಾಕ್ಟರ್ ಶಿವರಾಜ್ ಸಕ್ಸಸ್ ಆಪರೇಷನ್ ಮಾಡಿದ್ದಾರೆ. ಆರ್ ಭವ್ಯ ಬಡ ಕುಟುಂಬದ ವಿದ್ಯಾರ್ಥಿ ಬೆಂಗಳೂರಿನ BMS ಕಾಲೇಜಿನಲ್ಲಿ ದ್ವಿತೀಯ BA ಸೈಕಾಲಜಿ ಅಭ್ಯಾಸ ಮಾಡಿಕೊಂಡು ಇದರ ಜೊತೆಗೆ ರಗ್ಬಿ ತರಬೇತಿ ಪಡೆದು ಉತ್ತಮ ಕ್ರೀಡಾಪಟು ಆಗಿದ್ದರು. ಚೆನ್ನೈ, ಮಹಾರಾಷ್ಟ್ರ, ಪಂಜಾಬ್, ಒರಿಸ್ಸಾ ಮೊದಲಾದ ರಾಜ್ಯಗಳಲ್ಲಿ ಆಟವಾಡಿ ಕಾಲೇಜಿಗೆ ಹಾಗೂ ಕುಣಿಗಲ್ ತಾಲೂಕಿಗೆ ಕೀರ್ತಿ ತಂದಿದ್ದರು. ಚೆನ್ನೈನಲ್ಲಿ ಕಳೆದ 6 ತಿಂಗಳ ಹಿಂದೆ ಮಂಡಿ ನೋವು ಕಡಿಮೆಯಾಗಿ ಸ್ವಲ್ಪ ದಿನದ ನಂತರ ಮತ್ತೆ ಆಟ ಅಭ್ಯಾಸ ಪ್ರಾರಂಭ ಮಾಡಿದರು. ಇದೀಗ ಆಟ ಆಡುವ ವೇಳೆ ಮಂಡಿ ನೋವು ಕಾಣಿಸಿಕೊಂಡಿದೆ. ಇದೇ ತಿಂಗಳು 22ರಂದು ಮಲೇಷಿಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಅಮೆರಿಕನ್ ಫುಟ್ಬಾಲ್ಗೆ ಭವ್ಯ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಪಾಸಣೆಗೆಂದು ಹೋಗಿದ್ದಾಗ ರನ್ನಿಂಗ್ ಮಾಡಲು ಆಗಲಿಲ್ಲ. ಕಾಲು ನೋವು ತೀವ್ರವಾಗಿತ್ತು. ಶಾಸಕ ರಂಗನಾಥ್ ಅವರ ಸಹೋದ್ಯೋಗಿ ವೈದ್ಯರ ಜೊತೆ ಸೇರಿ ಸಕ್ಸಸ್ ಆಪರೇಷನ್ ಮಾಡಿದ್ರು. ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿ ಅವರಿಗೆ ನೆರವು ನೀಡಿದ್ದಾರೆ.